ಪುತ್ತೂರು ನಗರದ ಅತಿ ಎತ್ತರವಾದ ಪ್ರದೇಶ ಮುಂದೆ ಪ್ರವಾಸಿ ತಾಣವಾಗಿ ಹೊರಹೊಮ್ಮಲಿರುವ ಬೀರಮಲೆ ಬೆಟ್ಟದಲ್ಲಿ ಆಂಪಿ ಥಿಯೇಟರ್ ನಿರ್ಮಾಣಗೊಳ್ಳುವ ಮೂಲಕ ಮಕ್ಕಳಿಂದ ಹಿಡಿದು ಎಲ್ಲರ ಆಕರ್ಷಕ ತಾಣವಾಗಿ ಪರಿಣಮಿಸಲಿದೆ. ಈಗಾಗಲೇ 2017-18ನೇ ಸಾಲಿನಲ್ಲಿ ಮೊದಲ ಹಂತದ ಅಭಿವೃದ್ಧಿ ಕಾರ್ಯ 75% ಪೂರ್ಣಗೊಂಡಿದ್ದು, ಮಕ್ಕಳಿಗಾಗಿ ಆಂಪಿ ಥಿಯೇಟರ್ ನಿರ್ಮಿಸುವ ನಿಟ್ಟಿನಲ್ಲಿ 2ನೇ ಹಂತದ ಕಾಮಗಾರಿ ನಡೆಸಲು ಅರಣ್ಯ ಇಲಾಖೆ ಮುಂದಾಗಿದೆ. ಈ ಆಂಪಿ ಥಿಯೇಟರ್ ನಿರ್ಮಾಣಕ್ಕಾಗಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಈಗಾಗಲೇ ಕಳುಹಿಸಲಾಗಿದೆ. ಇದನ್ನ ನಿರ್ಮಾಣ ಮಾಡುವ ಮೂಲಕ ಇನ್ನು ಬೀರಮಲೆ ಬೆಟ್ಟ ಕೇಂದ್ರ ಬಿಂದುವಾಗಿ ಪರಿಣಮಿಸಲಿದೆ. ಇಡೀ ಪುತ್ತೂರು ಪೇಟೆಯನ್ನ ಸೆರೆ ಹಿಡಿಯಬಲ್ಲ ಬೀರಮಲೆ ಬೆಟ್ಟವನ್ನ ಪ್ರವಾಸಿ ತಾಣವನ್ನಾಗಿ ನಿರ್ಮಿಸಲು ಬೆಟ್ಟದ ಮೇಲ್ಭಾಗದಲ್ಲಿ 14 ಎಕರೆ ಗೋಮಾಳ ಜಾಗವನ್ನ ಅರಣ್ಯ ಇಲಾಖೆಗೆ ಒಪ್ಪಿಸಲಾಗಿದೆ. ಇಲ್ಲಿ ಕಾಡು ನಿರ್ಮಿಸುವುದು, ವಾಯುವಿಹಾರಕ್ಕೆ, ವಾಕಿಂಗ್ಗೆ, ಒಟ್ಟಾರೆಯಾಗಿ ಅರಣ್ಯ ಪರಿಸರದ ಟಚ್ ನೀಡುವುದು ಪ್ರಮುಖ ಅಂಶವಾಗಿದೆ. ಇನ್ನಿತರ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ ಅರಣ್ಯ ಇಲಾಖೆ ಮುತುವರ್ಜಿಯಲ್ಲಿ 1.25 ಕೋಟಿ ರೂಪಾಯಿ ಅನುದಾನ ಮುಂದಿನ 5 ವರ್ಷಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ನೀಡಲಾಗಿದೆ. 2ನೇ ಹಂತದ ಯೋಜನೆಯಲ್ಲಿ ಸುಮಾರು 30 ಲಕ್ಷ ರೂಪಾಯಿಯನ್ನ ಮುಂದಿನ 1 ವರ್ಷದ ಯೋಜನೆಗಾಗಿ ತೆಗೆದುಕೊಂಡು ಆಂಪಿ ಥಿಯೇಟರ್ ಸೂರ್ಯಾಕಾರದ ಪ್ಲಾಟ್ಫಾರಂ, ಫ್ಯಾಮಿಲಿಗೆ ಕುಳಿತುಕೊಳ್ಳಲು ಅಣಬೆ ಆಕೃತಿಯಲ್ಲಿ ಸಿಟ್ಔಟ್, ಈಗಿರುವ ಮಕ್ಕಳ ಆಟದ ಪಾರ್ಕ್ ಅನ್ನು ಸಂಪೂರ್ಣ ಕೆಡವಿ ಹೊಸ ಪಾರ್ಕ್ ರಚಿಸುವುದು, ಜೊತೆಗೆ 500 ವಿವಿಧ ಔಷಧೀಯ ಗಿಡಗಳನ್ನು ನೆಡುವುದು, ಫಾರೆಸ್ಟ್ ಒಳಗಡೆ ಟ್ರೆಕ್ಕಿಂಗ್ ಪಾರ್ಕ್ ನಿರ್ಮಾಣ ಮುಂತಾದ 10 ಹಲವು ಯೋಜನೆಗಳನ್ನು ರೂಪಿಸಲಾಗುವುದು. ಅಲ್ಲದೆ ಕಾಂಕ್ರೀಟ್ ಬೆಂಚ್, ಸ್ವಚ್ಛತೆಗಾಗಿ ಡಸ್ಟ್ಬಿನ್ಗಳನ್ನು ಅಳವಡಿಸಲಾಗುವುದು. ಕಳೆದ ಹಲವು ವರ್ಷಗಳಿಂದ ಕಾರ್ಯಾಚರಿಸುತ್ತಿದ್ದ ಗ್ರಂಥಾಲಯ ಕಟ್ಟಡವನ್ನು ಹೊಸ ಮಾದರಿಯಲ್ಲಿ ದುರಸ್ತಿಗೊಳಿಸಲಾಗಿದ್ದು, ಇದನ್ನು ಮಾಹಿತಿ ಕೇಂದ್ರವಾಗಿ ಬಳಸಲಾಗುವುದು. ಈ ಮಾಹಿತಿ ಕೇಂದ್ರಕ್ಕೆ 3D ಲೈಟ್ ಅಳವಡಿಸಿ ವಿವಿಧ ಬಗೆಯ ಔಷಧೀಯ ಸಸ್ಯಗಳು, ಪ್ರಾಣಿಗಳು, ಸಿನಿಮಾ ಮುಂತಾದವುಗಳ ಕುರಿತು ಮಾಹಿತಿಯನ್ನ ನೀಡಲಾಗುವುದು. ನೈಸರ್ಗಿಕ ವಸ್ತುಗಳಿಂದಲೇ ಆಂಪಿ ಥಿಯೇಟರ್ ಹಾಗೂ ಇತರ ಕೆಲಸಗಳನ್ನು ನಿರ್ಮಾಣ ಮಾಡುವ ಉದ್ದೇಶ ಹೊಂದಲಾಗಿದೆ. ಮಕ್ಕಳ ಬರ್ತ್ಡೇ ಪಾರ್ಟಿ, ಅಂಗನವಾಡಿಗಳ ವಾರ್ಷಿಕೋತ್ಸವ, ವಾರದ ಸಾಂಸ್ಕೃತಿಕ ಕಾರ್ಯಕ್ರಮ, ಕೌಟುಂಬಿಕ ಮನೋರಂಜನೆಗಾಗಿ ಈ ಆಂಪಿ ಥಿಯೇಟರ್ ಅನ್ನು ಬಳಸಬಹುದು. ಒಟ್ಟಾರೆಯಾಗಿ ಅರಣ್ಯದ ಅನುಭವ ಈ ಥಿಯೇಟರ್ನಲ್ಲಿ ಆಗಬೇಕೆಂಬ ನಿಟ್ಟಿನಲ್ಲಿ ನಿರ್ಮಾಣ ಕಾರ್ಯ ಆಗಲಿದೆ. ಮಾಹಿತಿ ಕೇಂದ್ರ ಅಂತ ಮಾಡಿ ಅದರ ಒಳಗಡೆ ನಿಮಗೆ 3D ಲೈಟ್ಸ್ ಎಲ್ಲ ಹಾಕ್ಬಿಟ್ಟು ಪ್ರಾಣಿಗಳ ಬಗ್ಗೆ, ಗಿಡಗಳ ಬಗ್ಗೆ ಒಂಥರ ಇನ್ಫಾರ್ಮೇಟಿವ್ ಸೆಂಟರ್ ಅದರ ಒಳಗಡೆ ನೋಡೋರು ಅದನ್ನು ನೋಡ್ಬೋದು. ಮತ್ತು ಆ ಮಾಹಿತಿ ಕೇಂದ್ರ ನೋಡಿದ್ರಲ್ಲ ಈಗ ನೀವು, ಅದ್ರ ಪಕ್ಕದಲ್ಲಿ ನೋಡಿ ಒಂದು ಏರಿಯಾ ಇದೆ, ಕಟ್ಟೆ ಕಟ್ಬಿಟ್ಟು ನೆಗ್ಲೆಕ್ಟ್ ಮಾಡಿದ್ರಲ್ಲ, ಅದನ್ನು ನಾವು ಪುನಃ ರಿನೋವೇಟ್ ಮಾಡ್ತೀವಿ. ಸುತ್ತು ಕಟ್ಟೆ ಕಟ್ಬಿಟ್ಟು ಚೆನ್ನಾಗಿ ಅಲ್ಲಿ ಕೂತ್ಕೊಳ್ಳಿಕ್ಕೆ, ಅಲ್ಲಿ ಆಟ ಆಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಮತ್ತು ಇನ್ಫಾರ್ಮೇಟಿವ್ ಸೆಂಟರ್ ಏನಿದೆ ಅದ್ರ ಮುಂದ್ಗಡೆ ಒಂದು ಸ್ವಲ್ಪ ಗಾರ್ಡನ್ ಮಾಡ್ತೀವಿ, ಸಣ್ಣದಾಗಿ ಮೆಡಿಸಿನಲ್ ಗಾರ್ಡನ್ ಮಾಡ್ತೀವಿ. ಮತ್ತು ಮಕ್ಕಳಿಗೆ ಆಟ ಆಡಲಿಕ್ಕೆ ಅಲ್ಲಿ ಎರೆಯಣ ಮುಂದಿನ 2 ಟಾಯ್ಲೆಟ್ ಮಾಡಿದ್ದೀವಿ, ಮೇಲ್ ಆ್ಯಂಡ್ ಫಿಮೇಲಿಗೆ 2018-19ಗೆ. ಸೊ 5 years ಪ್ರಾಜೆಕ್ಟ್ ಇದೆ. ಅದಕ್ಕೆ ಈಗ ಎಷ್ಟು ಅಂದಾಜು? ಅದಕ್ಕೆ ಒಂದು 30 ಲಕ್ಷ ಕೊಡ್ಬೋದು ಅವರು. 1.25 ಕೋಟಿ ಪ್ರಾಜೆಕ್ಟ್ ಆ್ಯಕ್ಚುಲಿ ಅವ್ರು ಅಷ್ಟು ಕೊಡ್ಬೋದು ಒಂದು ಟ್ರೀ ಪಾರ್ಕಿಗೆ. 1.25 ಕೋಟಿಯನ್ನು ನಾವು 5 ವರ್ಷಕ್ಕೆ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದ್ದೀವಿ. ಅನೀಶ್ ಕುಮಾರ್, V4 News 24/7 ಪುತ್ತೂರು.